ಉಡುಪಿ ಜಿಲ್ಲಾ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ವಿಜಯ ಸಾಧಿಸಿದ ಬಿಜೆಪಿ ಅಭ್ಯರ್ಥಿಗಳಿಗೆ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರುಮೆ, ಕುಂದಾಪುರ ಹಾಗೂ ಬೈಂದೂರು ಶಾಸಕರು ಹೀಗೆ ಬಿಜೆಪಿಯ ಗೆಲುವು ಕಂಡ ಅಭ್ಯರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಬಿಜೆಪಿ ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಿತ್ತು. ಶಾಸಕರೆಲ್ಲರೂ ತುರ್ತಾಗಿ ಬೆಂಗಳೂರು ತೆರಳುವ ಸಲುವಾಗಿ ಬಹಳ ತುರ್ತಾಗಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಮಕ್ಷಮದಲ್ಲಿ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಮತ್ತು ಕಿರಣ್ ಕುಮಾರ್ ಕೊಡಗಿಯವರಿಗೆ ಜಿಲ್ಲಾ ಬಿಜೆಪಿ ವತಿಯಿಂದ ಅಭಿನಂದನಾ. ಪಕ್ಷದ ಕಾರ್ಯಕರ್ತರೇ, ನನ್ನೆಲ್ಲ ಹಿರಿಯ ಪದಾಧಿಕಾರಿಗಳೇ, ಒಂದು ಸಂದರ್ಭ ಬರ್ತದೆ, ಪಕ್ಷ ಸೋಲುವಂಥ ವಾತಾವರಣವೂ ಇರ್ತದೆ, ಅದು ಎಲ್ರಿಗೂ ಗೊತ್ತೂ ಇರ್ತದೆ. ಆಗಲೂ ಸಹಿತ ನಮ್ಮ ರಥವನ್ನು, ನಮ್ಮ ಸಿದ್ಧಾಂತವನ್ನು ಹೊತ್ಕೊಂಡು ತಿರುಗುವವನು ನಮ್ಮ ಕಾರ್ಯಕರ್ತನೇ ಆಗಿರ್ತಾನೆ. ಅವನ ಸೈದ್ಧಾಂತಿಕ ಬದ್ಧತೆ ಅನ್ನುವಂಥದ್ದು ಹಾಗಿರ್ತದೆ. ಆಗೆಲ್ಲ ನಾವು ಮತ್ತೆ ಪುನಃ ಪೆಟ್ಟು ತಿಂದಿರ್ತೇವೆ. ಆ ಉದಾಹರಣೆಗಳು ನಮ್ಮ ಎದುರುಗಡೆ ಇರ್ತದೆ. ಮತ್ತೊಮ್ಮೆ ಸಾವಿರಾರು ಕಾರ್ಯಕರ್ತರ, ಲಕ್ಷಾಂತರ ಜನರ ಹೃದಯದಲ್ಲಿ ಇದಕ್ಕೋಸ್ಕರ ನಾವು ಬಿ ಜೆ ಪಿಯನ್ನು ಹೆಮ್ಮೆ ಪಡುವುದು ಅನ್ನುವಂಥ ವಿಷಯ ಕೇಳ್ತಾ ಇರ್ತೇನೆ. ಆಯಿತು, ದುಸ್ಸಾಹಸವನ್ನು ಅಥವಾ ಇಂಥ ಒಂದು ನಿರ್ಧಾರವನ್ನು ಪಕ್ಷ ತಗೊಂಡಾಯಿತು. ಕಾರ್ಯಕರ್ತರ ಶ್ರೀನಿವಾಸ್ ಶೆಟ್ಟರು ಸ್ಪರ್ಧೆಯಿಂದ ಹಿಂದೆ ಸರಿದಾಗ ಈ ಒಂದು ಸಂದರ್ಭ